ಡಿಸೆಂಬರ್ ತಿಂಗಳು ಅಂದ ಕೂಡಲೇ ನೆನಪಾಗೋದು ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ ಅನ್ನು ಸ್ವಾಗತಿಸುವ ನಿಟ್ಟಿನಲ್ಲಿ ಎಲ್ಲೆಡೆ ಸಿದ್ಧತೆಗಳು ಈಗಾಗಲೇ ನಡೀತಾ ಇದ್ದು, ಮಂಗಳೂರಿನ ಹಂಪನಕಟ್ಟಿಯಲ್ಲಿರುವ ಮಿಲಾಗ್ರಿಸ್ ಕಾಲೇಜಿನ ವತಿಯಿಂದ ಕೇಕ್ ಮಿಕ್ಸಿಂಗ್ ಮತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಫೆಲಿಸ್ ನವಿದಾದ್ ಎನ್ನುವಂತಹ ಹೆಸರಿನಲ್ಲಿ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮದ ಒಂದು ಸಣ್ಣ ಝಲಕ್ ಬರ್ತಾ ಇದೆ ನೋಡಿ. ಡಿಸೆಂಬರ್ ತಿಂಗಳು ಬಂತು ಎಂದ ಕೂಡಲೇ ಎಲ್ಲರ ಮನಸ್ಸಿಗೆ ಬರುವ ವಿಚಾರ ಎಂದರೆ ಕ್ರಿಸ್ಮಸ್. ಯೇಸು ಕ್ರಿಸ್ತ ಹುಟ್ಟಿದ ದಿನವನ್ನ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಕ್ರೈಸ್ತ ಬಾಂಧವರು ಆಚರಿಸುತ್ತಾರೆ. ಇನ್ನು ಹಬ್ಬದ ಆಚರಣೆಗೆ 1 ತಿಂಗಳು ಇರುವಾಗಲೇ ಹಬ್ಬದ ಸಿದ್ಧತೆ ಆರಂಭಗೊಳ್ಳುತ್ತದೆ. ಅಂತೆಯೇ ಈ ಬಾರಿಯೂ ಸಕಲ ಸಿದ್ಧತೆಗಳು ಆರಂಭಗೊಂಡಿದ್ದು, ಮಂಗಳೂರಿನ ಹಂಪನಕಟ್ಟಿಯಲ್ಲಿರುವ ಮಿಲಾಗ್ರಿಸ್ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು F&D ವಿಭಾಗದ ವತಿಯಿಂದ ಕ್ರಿಸ್ಮಸ್ ಕೇಕ್ ಮಿಕ್ಸಿಂಗ್ ಸೆರೆಮನಿಯು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಫೆಲಿಸ್ ನವಿದಾದ್ ಎನ್ನುವ ಹೆಸರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಮೈಕಲ್ ಸಾಂತುಮೇಯರ್ ಅವರು ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೇಕ್ ಮಿಕ್ಸಿಂಗ್ ಮತ್ತು ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದೇವೆ. ಕ್ರಿಸ್ಮಸ್ ಹಬ್ಬಕ್ಕೆ 15 ದಿನದ ಮುಂಚಿತವಾಗಿ ಕೇಕ್ ಅನ್ನ ತಯಾರಿಸಲಾಗುತ್ತಿದ್ದು, ಅದಕ್ಕಾಗಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿರುವ ಎಲ್ಲರಿಗೂ ಶುಭ ಹಾರೈಕೆ, ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗುವಂತಾಗಲಿ ಎಂದು ಆಶಿಸಿದ್ರು. ನಮ್ಮ ಮಿಲಾಗ್ರಿಸ್ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗ ಹಾಗೂ F&D ವಿಭಾಗ ಸೇರಿ ಕೇಕ್ ಮಿಕ್ಸಿಂಗ್ ಹಾಗೂ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕೇಕ್ ಮಿಕ್ಸಿಂಗ್ ಕ್ರಿಸ್ಮಸ್ ಹಬ್ಬದ ಮೊದಲು ಸುಮಾರು 15 ದಿನ ಮೊದಲು ಮಿಕ್ಸ್ ಮಾಡಿರ್ತಾರೆ. ಅದನ್ನು ಮ್ಯಾರಿನೇಟ್ ಮಾಡಿ ನಂತರ ಸುಮಾರು 15 ದಿನ ನಂತರ ಅದನ್ನು ಕೇಕ್ ಮಾಡ್ತಾರೆ. ಈ ಕೇಕನ್ನು ಮಾರಲಿಕ್ಕಲ್ಲ, ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಅಧ್ಯಾಪಕರಿಗೆ ಅದು ಕೊಡಲಿಕ್ಕೆ ನಾವು ಮಾಡ್ತಿದ್ದೇವೆ. ಈ ಬಾರಿ ಇದರ ಒಟ್ಟಿಗೆ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ಆಗ್ತಿದೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಹಿತೈಷಿಗಳಿಗೆ ಶುಭವನ್ನು ಹಾರೈಸ್ತೇವೆ. ಈ ಬಾರಿ ಈ ಕ್ರಿಸ್ಮಸ್ ಒಂದು ವಿಶೇಷ, ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಈ ಕ್ರಿಸ್ಮಸ್ ಆಚರಣೆ ಸ್ವಲ್ಪ ಕ್ಲಿಷ್ಟಕರವಾದದ್ದು. ನಾವು ಈ ಕೇಕ್ ಮಿಕ್ಸಿಂಗಲ್ಲಿ ಎಲ್ಲ ಈ ಕೋವಿಡ್ SOPಯನ್ನು ಫಾಲೋ ಮಾಡಿ ಅವರನ್ನು ಎಲ್ಲ ಗ್ಲೌಸು ಹಾಗೂ ಹ್ಯಾಟ್ ಹಾಕಿ ಈ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ಇಟ್ಟಿದ್ದೇವೆ. ಬಳಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗೋಲ್ಡ್ ಫಿಂಚ್ ಹೋಟೆಲ್ನ ಸೇಲ್ಸ್ ಮ್ಯಾನೇಜರ್ ಹ್ಯಾಡ್ಲಿ ವಿಲ್ಸನ್ ಗೋನ್ಸ್ವಾಲಿಸ್ ಅವರು ಮಾತನಾಡಿ, ಮಿಲಾಗ್ರಿಸ್ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು F&D ವಿಭಾಗದಿಂದ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರ ಎಂದ ಅವರು ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಸಲ್ಲಿಸಿದರು. This function is especially for the Christmas and the cake mixing as a meal. So I hope you all coming forward get the name of this college to a higher level and Merry Christmas and New Year. ಇದೇ ವೇಳೆ F&D ವಿಭಾಗದ ಮುಖ್ಯಸ್ಥರಾದ ಮೇರಿ ಪ್ರೆಸಿಲ್ಲಾ ಅವರು ಕೇಕ್ ಮಿಶ್ರಣ ಮತ್ತು ತಯಾರಿಕೆಯ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. The ceremony marked the arrival of the harvest season, during which a lot of fruits and nuts were harvested and used in the making of traditional plum cake. It is a ritual religiously followed the world over and indicates the good things to happen in the coming new year. Dried fruits and nuts are soaked in wine, liquor and fruit juice syrups before Christmas. Various nuts like cashews, badam, pista, walnut and dried fruits like dates, tutti frutti, kismis, cherry, raisins, blackcurrant, figs and liquor like brandy, red wine, rum, beer were used for soaking fruits and nuts. Spices like dried ginger, nutmeg, cloves and cinnamon were added to give the cake its quintessential aroma. The batter is usually prepared by mixing the all-purpose flour, sugar, eggs, butter, fermented fruits and nuts and baked to perfection in traditional wood-fired ovens. ಆತಿಥ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡೆನ್ಸೆಲ್ ಡಿಕೋಸ್ತಾ ಅವರ ನೇತೃತ್ವದಲ್ಲಿ ಕೇಕ್ ಮಿಕ್ಸಿಂಗ್ ಅನ್ನು ನಡೆಸಲಾಯಿತು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಕೇಕ್ ಮಿಕ್ಸಿಂಗ್ನಲ್ಲಿ ಪಾಲ್ಗೊಂಡರು.
ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಿಂಗಿಂಗ್ ಕೂಡ ನಡೆಯಿತು. ಈ ಸಂದರ್ಭ ಮಿಲಾಗ್ರಿಸ್ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಕ್ಯಾಸಿನ್ ರೋಡ್ರಿಗಸ್, ಆತಿಥ್ಯ ವಿಜ್ಞಾನ ವಿಭಾಗದ ಉಪನ್ಯಾಸಕಿ ಅಲೆಡ್ ಸಾಂತಮೇಯರ್ ಹಾಗೂ ಕಾಲೇಜಿನ ಬೋಧಕ ವೃಂದ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.